गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वं नोतिभिस्सेदसादनं श्रीविघ्नेश्वराय नमः। प्रणो देवी सरस्वती वाजेभिर्वाजने एव ते धेनापवित्र्यवद संसरस्वत्यै मूर्च्छन्द्वहानां धेनुर्वागस्वानपतुष्टुदयितो देव्यै नमः। भास्कराय विद्महे मद्युतिकराय धीमहि तन्नो आदित्य प्रचोदयात्। सूर्याय नमः। तत्पुरुषाय विद्महे महादेवाय धीमहि तन्नो रुद्र प्रचोदयात्। रुद्राय नमः। शङ्खारिचापशरभिन्नकरां त्रिनेत्रां दिग्मेतरां कुशलजा विरसत्किरीटां सिंहस्थितां ददुरसिद्धनतां च दुर्गां दूरान्यवां दुरितवर्गहरां नमामि। इदं फलं मया देवी स्थापितं सुसुस्तवान् तेन वेदफलावाप्तिर्भवेज्जन्मनि जन्मनि। सान्निध्यसपरिवारदेवताभ्यो नमः। प्रार्थनां समर्पयामि। ವರ್ಷಂ ಪ್ರತಿ ಮಾಡಿಕೊಂಡು ಬಂದ ಹಾಗೆ ಆ ಶಿವರಾತ್ರಿಯ ಪರ್ವಕಾಲವನ್ನು ಆ ಕ್ಷೇತ್ರದಲ್ಲಿ ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನಿಂದ ಸೂರ್ಯೋದಯಕ್ಕೆ ಪ್ರಾರಂಭ ಮಾಡಿ ನಾಳೆ ಸೂರ್ಯೋದಯ ತನಕ ಯಾಮ ಪೂಜಾದಿಗಳನ್ನು ಆ ದೀಪದಲ್ಲಿ ಉಮಾಮೇಶ್ವರಿಯನ್ನು ಆವಾಹನೆಯನ್ನು ಮಾಡಿಕೊಂಡು 7:30 ಗಳಿಗೆಗೊಮ್ಮೆ ಯಾಮ ಪೂಜೆಯನ್ನು ಮಾಡಿಕೊಂಡು ಆ ತಾಯಿಯ ಸೇವೆಯನ್ನು ಮಾಡಿಕೊಳ್ಳಲಿಕ್ಕಿರುವಂಥ ಎಲ್ಲ ಸೇವೆಯನ್ನು ಆ ತಾಯಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡತಕ್ಕಂಥ ಎಲ್ಲ ಭಕ್ತ ಜನರ ಮನಸ್ಸಿನ ಅಭಿಷ್ಟಗಳನ್ನೆಲ್ಲ ಪೂರ್ಣ ಮಾಡುವ ಹಾಗೆ ಆ ಭಜನೆಯಿಂದ ಆ ಬಿಂಬದಲ್ಲಿ ವಿಶುದ್ಧ ಸಾನ್ನಿಧ್ಯ ಅಭಿವೃದ್ಧಿ ಆಗುವುದರೊಂದಿಗೆ ಈ ಕ್ಷೇತ್ರದ ಸದ್ಭಕ್ತರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಯಾವುದೇ ಮನಸ್ಸಿನಲ್ಲಿ ಯಾವುದೇ ಕ್ಲೇಶಗಳನ್ನು ಇಟ್ಟುಕೊಳ್ಳದೆ ಆ ತಾಯಿಯ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರುವಂಥ ಯೋಗಭಾಗ್ಯವನ್ನು ಯಾವುದೇ ವಿಭಜನೆಗಳಿಲ್ಲದೆ ಆ ತಾಯಿಯ ಸೇವೆಯನ್ನು ಮಾಡಿಕೊಳ್ಳುವಂಥ ಯೋಗಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಉಮಾಮೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಡಬೇಕು. ಅದೇ ಪ್ರಕಾರ 50ರಿಂದ ಪ್ರಾರಂಭ ಮಾಡಿ ನಾಳೆಯ ಸೂರ್ಯೋದಯ ತನಕ ಮಾಡಿಕೊಳ್ಳುವಂಥ ಎಲ್ಲ ಆ ಭಜನಾ ಸಂಕೀರ್ತನೆಗೆ ಬರತಕ್ಕಂಥ ಯಾವುದೇ ರೀತಿಯ ತಾಟಸ್ಥ್ಯಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ತಾಯಿಯ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕರ್ಮಾರಂಭದಲ್ಲಿ ಉಮಾಮೇಶ್ವರಿಯಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಕಾತ್ಯಾಯನಾಯ ಪುಣ್ಯಕುಮಾರಿ ಧೀಮಹಿ ತನ್ನೋ ಮುದುಕಿ ಪ್ರಚೋದಯಾತ್. ಅದಕ್ಕೊಂದು ಕಾಣಿಕೆ ಇಡಬೇಕು.
ಸೇವೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಆ ಯಾಮ ಪೂಜಾರಾಧನೆಯನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ಮಾಡಿದಂಥ ಸೇವೆಯನ್ನು ಉಮಾಮಹೇಶ್ವರಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಒಂದು 8 ಯಾಮ ಪೂಜಾರಾಧನೆಗಳನ್ನು 7:30 ಗಳಿಗೆ ಒಂದು ಯಾಮ ಪೂಜಾರಾಧನೆಯನ್ನು ಮಾಡಿಕೊಡ್ತಾ ಬರ್ತೇವೆ. ಅದೇ ಪ್ರಕಾರ 24 ಗಂಟೆಗೆ 8 ಯಾಮ ಪೂಜೆಗಳಾಗ್ತದೆ. ಈ ಎಲ್ಲ ಯಾಮ ಪೂಜೆಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು, ಅದೇ ಪ್ರಕಾರ ಈ ಶಿವರಾತ್ರಿಯ ಪರ್ವಕಾಲದ ಎಲ್ಲ ಕಾರ್ಯಕ್ರಮಗಳಿಗೆ ದೀಪ ಬೆಳಗುವುದರ ಮೂಲಕವಾಗಿ ತಾಯಿಯ ಸನ್ನಿಧಾನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂಥವರಿಗೂ ಸಹ ಆ ತಾಯಿಯ ಉಮಾಮಹೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಟ್ಟು ಈ ಎಲ್ಲ ಕರ್ಮಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಳ್ಳುವಂಥ ಯೋಗ ಭಾಗ್ಯವನ್ನು ಆಡಳಿತ ಕಮಿಟಿಯವರಿಗೂ ಆ ಮಹಿಳಾ ಮಂಡಳದವರಿಗೂ ಇಲ್ಲಿ ಬಂದು ಭಜನೆ ಸಂಕೀರ್ತನೆಯನ್ನು ಮಾಡಿಕೊಳ್ಳತಕ್ಕಂಥ ಎಲ್ಲ ಮಂಡಳಿಯವರಿಗೂ ಅರ್ಚಕ ವರ್ಗದವರಿಗೂ ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಉಮಾಮಹೇಶ್ವರಿಯ ಪೂರ್ಣಾನುಗ್ರಹವನ್ನು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಉಮಾಮಹೇಶ್ವರಿಯಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಉಮಾಮಹೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದೀಪದಲ್ಲಿ ಹಾಕಬೇಡಿ, ಮಂಡಲಿಗೆ ಹಾಕಿ ಪ್ರಾರ್ಥನಾನ್ ಸಮರ್ಪಯಾಮಿ. ಯಾನಿ ಕಾನಿಜ ಪಾಪಾನಿ ಜನ್ಮಾನ್ ತಕ್ಷದಾನಿ ಜಾಯ.
ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಸಿಂಗಾರ ಕೃತಕ ಬಂಗಾರ ಕ್ಷಣಿಕ ಪರಿವಾರವೇ ಸಿಂಗಾರ ಕೃತಕ ಬಂಗಾರ ಕ್ಷಣಿಕ ಪಾರಲಿ ಬಡಿವಾರನೇ ಕಾಯ ನೀನಿಟ್ಟ ಕಾಯ ನಿನಗೈಲೆ ಮಾಯ ಆಗೋದು ಹೋಗೋದು ನಾನೇ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾಯಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೆ ಮಾಯಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂದು ನಿನ್ನನ್ನಲಾರೆ ಜಯತ್ತು ಜಯ ವಿಠಲ ನಿನ್ನ ನಾಮವು ಶಾಂತಿ ನಾಮವು ಸೌಖ್ಯದ ರಾಮ ಜಯತು ಜಯ ವಿಠಲ ಪಾವನಾಂಗ ಮಂಡಲಿನಾಥ ಪಾದದೇವ ಪುಣ್ಯವರ್ಧಿತ ಪಾವನಾಂಗ ಮಂಡಲನಾಥ ಪಾದದೇವ ಪುಣ್ಯವರ್ಧಿತ ಕರುಣೆ ಬಾರಯ್ಯ ಕರುಣೆ ತೋರಯ್ಯ ಕರುಣೆ ಬಾರಯ್ಯ ಕರುಣೆ ತೋರಯ್ಯ ಜಯ ಮಾಧವಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿ ನಾಮವು ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ